ಮೂಡಬಿದ್ರೆಯ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿನ ಕಲ್ಚರಲ್ ಜಾಂಬೂರಿ 2022ರ ಒಂದು ಹೈಲೈಟ್ಸ್ ಅಂತಂದರೆ ಈ ಒಂದು ಸ್ಥಳ. ಯಾಕೆಂತಂದರೆ ಈ ಸ್ಥಳದಲ್ಲಿ ಸುಮಾರು 50,000 ಜನರು ಏಕಕಾಲದಲ್ಲಿ ಕುಳಿತುಕೊಳ್ಳಬಹುದು ಅಂತ ಹೇಳುವಂಥ ಅಂದಾಜು ಮಾಡಲಾಗಿರುವಂಥ ಸ್ಥಳ ಇದು. ಬಹಳ ದೊಡ್ಡ ಮಟ್ಟಿನಲ್ಲಿ ನಿರ್ಮಾಣವಾಗ್ತಿರುವಂತಹ ಸ್ಥಳ. ಜೊತೆಗೆ ಬಹುದೊಡ್ಡ ಮಟ್ಟಿನಲ್ಲಿ ಈ ಒಂದು ಸ್ಥಳದ ಬಗ್ಗೆ ಬಹಳ ಹೆಮ್ಮೆಯಿಂದ ಇಲ್ಲೆಲ್ಲರೂ ಕೂಡ ಹೇಳ್ಕೊತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂಥ ವೇದಿಕೆ. ಇಂತಹದೊಂದು ಆಂಫಿ ಥಿಯೇಟರ್ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲೆಲ್ಲೂ ಕೂಡ ಇಲ್ಲ ಅನ್ನುವಂಥದ್ದು. ಬಹಳ ವಿಶೇಷವಾಗಿ ಈ ಆಂಫಿ ಥಿಯೇಟರ್ ಕಾಣಿಸ್ತಾ ಇದೆ. ಜೊತೆಗೆ ಸುತ್ತಲೂ ಕೂಡ ಈಗ ನಿಮಗೇನು ಮಣ್ಣಿನ ಪದರ ಕಾಣುತ್ತೆ, ಇಲ್ಲೆಲ್ಲವೂ ಕೂಡ ಪುಷ್ಪದ ಅಲಂಕಾರ ಆಗುತ್ತೆ. ಸಂಪೂರ್ಣವಾಗಿ ಪುಷ್ಪಾಲಂಕೃತಗೊಳ್ಳಿಕ್ಕಿದೆ. ಜೊತೆಗೆ ಸಂಪೂರ್ಣವಾಗಿ ಈ ಒಂದು ವೇದಿಕೆ ವಿಭಿನ್ನವಾಗಿ ಗೋಚರಿಸಲಿಕ್ಕಿದೆ ಅನ್ನುವಂಥದ್ದು. ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ವೇದಿಕೆ ಏನಿದೆ, ಆ ವೇದಿಕೆ ಬಹಳ ವಿಶೇಷವಾಗಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಸುಮಾರು 200 ಫೀಟ್ ಉದ್ದದ ವೇದಿಕೆ ಅಂತ ಇದನ್ನು ಕರೆಯಲಾಗುತ್ತೆ. ಸುಮಾರು ಒಂದು ವೇಳೆ ನಮ್ಮ ಊರಿನ ಹುಲಿ ಡ್ಯಾನ್ಸನ್ನು ಅಥವಾ ಇಲ್ಲೇನಾದರೂ ಮಾಡುವುದಿದ್ರೆ ಸುಮಾರು 200 ಹುಲಿಗಳನ್ನು ಇಲ್ಲಿ ಇಳಿಸ್ಬೋದು ಅನ್ನುವಂಥದ್ದನ್ನು ಮೋಹನ್ ಆಳ್ವರು ಹೇಳಿದ್ದಾರೆ. ಜೊತೆಗೆ ಈ ವೇದಿಕೆಯ ಬಗ್ಗೆ ಇದೇನು, ಇದರ ವಿಶೇಷತೆ ಏನು ಅನ್ನುವಂಥದ್ರ ಬಗ್ಗೆಯೂ ಕೂಡ ಮೋಹನ್ ಆಳ್ವರು ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ನೋಡೋಣ. ಯೋಗತಾನ ಎಲ್ಲ ಮಾಡುವುದು ಇಲ್ಲಿ, ಮೆಡಿಟೇಷನ್ ಇದೆಲ್ಲ ಮಾಡುವುದು, ಉದ್ಘಾಟನಾ ಸಮಾರೋಪ ಸಮಾರಂಭ ಎಲ್ಲ ಆಗುವುದು ಇಲ್ಲಿ ಮುಖ್ಯವಾಗಿ ಇದೇ ಜಾಗ. ಇದೀಗ ವೇದಿಕೆ ಹತ್ರವೂ ಕೂಡ ಹೋಗೋಣ. ಭರದ ಕಾಮಗಾರಿ ನಡೀತಾನೆ ಇದೆ, ಇನ್ನೂ ಕೂಡ ಎಕ್ಸ್ಟೆನ್ಷನ್ ಆಗ್ತಾನೆ ಇದೆ. ಅಲ್ಲಿಯೂ ಕೂಡ ಎಕ್ಸ್ಟೆನ್ಷನ್ ಮಾಡ್ತಾ ಇರೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ 50,000 ಜನರು ಏಕಕಾಲದಲ್ಲಿ ಕುಳಿತುಕೊಳ್ತಾರೆ ಅನ್ನುವಂತಹದ್ದು ಬಹಳ ದೊಡ್ಡ ವಿಶೇಷ. ಜೊತೆಗೆ ಬಹಳ ವಿಭಿನ್ನವಾಗಿ ಒಂದು ದೃಶ್ಯ ವೈಭವ ಸಾರಬಹುದಾದಂತಹ ಒಂದು ಸಂದರ್ಭ ಇದು. ಇಂತಹದೊಂದು ಅದ್ಭುತವಾದಂತಹ ದೃಶ್ಯ ವೈಭವ ನಾಡಿದ್ದಿನ ಜಾಂಬೂರಿಯಲ್ಲಿ ಕಂಡು ಬರಲಿಕ್ಕಿದೆ ಅನ್ನುವಂಥದ್ದು ಬಹಳ ರೋಮಾಂಚನವಾಗುವಂಥದ್ದು. ಹೇಗಿದೆ ಈ ಒಂದು ದೃಶ್ಯ ವೈಭವ, ಹೇಗಿರಬಹುದು ಅನ್ನುವಂಥದ್ದನ್ನು ಈಗಲೇ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಅದರ ಜೊತೆಗೆ ಭರದ ಕಾಮಗಾರಿಯೂ ಕೂಡ ನಡೀತಾ ಇದೆ. ವೇದಿಕೆ ಎಷ್ಟು ವಿಸ್ತಾರವಾಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀವಿ. ಯಾವ ರೀತಿಯಾಗಿ ಕಾಮಗಾರಿ ನಡೀತಾ ಇದೆ, ನಿರಂತರವಾದಂತಹ ಕಾಮಗಾರಿ, ನಿಲ್ಲದ ಕಾಮಗಾರಿ, ಸತತವಾದಂತಹ ಕಾಮಗಾರಿ ನಡೀತಾನೆ ಇದೆ. ಒಂದೊಂದು ಪೋರ್ಷನನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸುಮಾರು 50,000 ಜನಕ್ಕೆ ಕುಳಿತುಕೊಳ್ಳಬಹುದಾದ ವ್ಯವಸ್ಥೆ ಅಂತಂದರೆ ಖಂಡಿತವಾಗ್ಲೂ ಅಚ್ಚರಿಯಾಗುತ್ತೆ. ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಏನಿದೆ, ಇಲ್ಲಿಯ ಪ್ರಮುಖ ಕಲಾವಿದರಿಗೆ ಅಥವಾ ಇಲ್ಲಿಯ ತಂತ್ರಜ್ಞರಿಗೆ, ಇಲ್ಲಿಯ ತರಬೇತಿ ನೀಡುವವರಿಗೆ ಸಂಪೂರ್ಣವಾಗಿ ವ್ಯವಸ್ಥೆ ಕಲ್ಪಿಸಲು ನಿರ್ಮಿಸಿರುವಂತಹ ಒಂದು ಬಿಲ್ಡಿಂಗ್ ಕೂಡ ಹೌದು. ತರಬೇತುದಾರರಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸಲು ನಿರ್ಮಿಸಿರುವಂತಹ ಒಂದು ಬಿಲ್ಡಿಂಗ್ ಕೂಡ ಹೌದು. 200 ಫೀಟ್ ಉದ್ದದ ವೇದಿಕೆ ನಾವು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀವಿ. ಹೇಗಿದೆ ಈ ವೇದಿಕೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ, ಬಹಳ ವಿಶೇಷವಾಗಿ ಕಾಣ ಸಿಗ್ತಾ ಇದೆ. ನೋಡಿ ಎಷ್ಟು ಅಗಲವಾದಂತಹ ವೇದಿಕೆ ಅಂತ. ಆ ವೇದಿಕೆಯ ಮೇಲೆ ಹಿಡಿದಾಗ ನಿಮಗೆ ಇಲ್ಲಿರುವಂತಹ ಒಂದು ಆಂಫಿ ಥಿಯೇಟರ್ನ ಸ್ಪಷ್ಟ ಚಿತ್ರಣವೂ ಕೂಡ ದೊರಕಲಿಕ್ಕಿದೆ. ವೇದಿಕೆಯ ಮೇಲ್ಭಾಗಕ್ಕೆ ಹತ್ತಿ ನಿಮಗೆ ಇಲ್ಲಿಯ ಸಂಪೂರ್ಣ ಸ್ಥಿತಿಯನ್ನು ಪರಿಚಯಿಸ್ತೇವೆ. ಇದು ವೇದಿಕೆ ಎಷ್ಟು ಅಗಲ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈ ವೇದಿಕೆ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಕಾಣ ಸಿಗ್ತದೆ. ಬಹುದೊಡ್ಡ ಸಭಾಂಗಣ. ಇದರಲ್ಲಿ ಸುಮಾರು 500ರಿಂದ 600 ಜನ ಅಥವಾ 800 ಜನ ಏಕಕಾಲದಲ್ಲಿ ಪ್ರದರ್ಶನವನ್ನು ನೀಡಬಹುದಾದಂತಹ ವೇದಿಕೆ ಅಂತಲೂ ಕೂಡ ಹೇಳ್ಬೋದು. ಅದರ ಜೊತೆಗೆ ಸಂಪೂರ್ಣವಾದಂಥ ಆಂಫಿ ಥಿಯೇಟರ್ ಹೇಗೆ ಕಾಣುತ್ತೆ, ಹೊರಭಾಗದ ಸಂಪೂರ್ಣ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯ ಕಾಣ್ತದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ 50,000 ಜನ ಕುಳಿತುಕೊಳ್ಳುವಂತಹ ಒಂದು ಆಡಿಟೋರಿಯಂ ಅಂತ ಇದನ್ನು ಕರಿಬೋದು. ಹೊರಾಂಗಣ ಹೇಗೆ, ಹೊರಾಂಗಣದಲ್ಲಿ 50,000 ಜನ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ಕಾಮಗಾರಿಗಳು ನಿರಂತರವಾಗಿ ನಡೀತಿದೆ, ಇನ್ನೂ ಕೂಡ ಕಾಮಗಾರಿಗಳು ನಡೀಲಿಕ್ಕೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಆ ಬದಿಯಲ್ಲಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಿರಂತರವಾಗಿ ಇಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. JCBಯ ಕೆಲಸ ಕಾರ್ಯ ಇರ್ಬೋದು, ಕಾರ್ಮಿಕರ ಕೆಲಸ ಕಾರ್ಯ ಇರ್ಬೋದು, ನಿರಂತರವಾಗಿ ಆಗ್ತಾ ಇದೆ. ಈ 2022ರ ಒಂದು ಕಲ್ಚರಲ್ ಜಾಂಬೂರಿಗೆ ಬಹಳ ವಿಶೇಷವಾಗಿ ಮೂಡಬಿದ್ರೆ ಸಜ್ಜಾಗ್ತಾ ಇದೆ. ಅದೇ ರೀತಿಯಲ್ಲಿ ಮೂಡಬಿದ್ರೆಯ ಹೈಲೈಟ್ಸ್ ಅಂತ ಇದನ್ನು ಕರಿಬೋದು. ಇದು ಆಂಫಿ ಥಿಯೇಟರ್ ಅಂತ ಏನು ಕರಿತೀವಿ, ಇದೊಂದು ಬಹಳ ದೊಡ್ಡ ಆಂಫಿ ಥಿಯೇಟರ್ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ. ಇದು 2022ರ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಕಲ್ಚರಲ್ ಜಾಂಬೂರಿಯ ಬಹಳ ದೊಡ್ಡ ವಿಶೇಷ. ಜೊತೆಗೆ ಇಲ್ಲಿ ಒಂದು ದೃಶ್ಯ ವೈಭವವನ್ನು ನೋಡಲಿಕ್ಕೆ ಜನರು ಕೂಡ ಕಾತರಾಗಿದ್ದಾರೆ. ಇಲ್ಲಿಯ ಈ ಒಂದು ಆಂಫಿ ಥಿಯೇಟರ್ನಲ್ಲಿ
ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಕುಳಿತುಕೊಳ್ಳುವಂತಹ ಆ ಒಂದು ದೃಶ್ಯದ ಸೊಬಗು ಹೇಗಿರುತ್ತೆ, ಇಲ್ಲಿ ನಡೆಯುವಂಥ ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮ ಹೇಗಿರುತ್ತೆ, ನಮ್ಮ ದೇಶೀಯ ಸಾಂಸ್ಕೃತಿಕದ ಸೊಬಗನ್ನ ಸಾರುವಂತಹ ನಿಟ್ಟಿನಲ್ಲಿ ಹೇಗೆಲ್ಲ ಈ ಒಂದು ಆಂಪಿ ಥಿಯೇಟರ್ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಒಂದು ವೈಭವವನ್ನು ನಾವು ಕೂಡ ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೇವೆ. ಸುಧಾಕರ್ ಪಡೀಲ್ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಮೂಡಬಿದ್ರೆ. ಕೃಷಿ ಏಜೆನ್ಸೀಸ್ 5ನೇ ವರ್ಷಕ್ಕೆ ಪಾದಾರ್ಪಣೆ ಸಂದರ್ಭದಲ್ಲಿ ಹೊಸತನದ ಶುಭಾರಂಭ. ಉಪ್ಪಿನಂಗಡಿಯಲ್ಲಿ ನವೀಕೃತಗೊಂಡು ಶುಭಾರಂಭಗೊಂಡಿದೆ ಸಂಸ್ಥೆ. ಸಮಗ್ರ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆ ಶುಭಾರಂಭದ ಪ್ರಯುಕ್ತ ಡಿಸೆಂಬರ್ 8ರಿಂದ 10 ದಿನಗಳ ಕಾಲ ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಶೇಷ ರಿಯಾಯಿತಿ ದರ, ಮತ್ತು ಬಿಡುವ, ಹುಲ್ಲು ತೆಗೆಯುವ ಯಂತ್ರಗಳ ವಿನಿಮಯ ಮೇಳ ಹಾಗೂ ಉಚಿತ ತಪಾಸಣಾ ಶಿಬಿರ, ಸಿಸಿಟಿವಿ ಅಳವಡಿಕೆ ಹಾಗೂ ಸಾವಯವ ಗೊಬ್ಬರ ಪ್ರದರ್ಶನ, ಮಾರಾಟ ಮತ್ತು ಸೇವೆ. ಈ ಅಪರೂಪದ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಸಂಪರ್ಕಿಸಿ ಕೃಷಿ ಏಜೆನ್ಸೀಸ್, ಹೆಚ್ಎಲ್ ಆಡಿಟೋರಿಯಂ ಮುಂಭಾಗ, ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 9148870321 ಅಥವಾ 9972478304. ಸಹ ಸಂಸ್ಥೆ ಮರಿಯಾ ಕಾಂಪ್ಲೆಕ್ಸ್, ಕಾವೇರಿಕಟ್ಟೆ, ಪುತ್ತೂರು. ಕಾಂಟ್ಯಾಕ್ಟ್ 8867258304. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.